ಚಾಲೆಂಜಿಂಗ್ ಸ್ಟಾರ್ಸ್ ದರ್ಶನ್ಗೆ ಅಂದ್ರೆ 6.5 ಕೋಟಿ ಜನ ಇದ್ದಾರೆ. ಅಟ್ಲೀಸ್ಟ್ ಒಂಚೂರು ಬೆಳಿಬಹುದು ಅಂತ ಹೇಳಿ ಈ ಚೀಪ್ ಗಿಮಿಕ್ಸ್ ಮಾಡಕ್ ಬಂದಿದ್ದಾನೆ. ಅದು ಯಾರ ಹತ್ರ ಯಾರಿಗೇ ಆಗ್ಲಿ ಕಲಾಭಿಮಾನಿಗಳಿಗೆ ಕಲಾವಿದರಿಗೆ ಮಾಡಬಾರ್ದು ಅಂತ ನಾವು ಆಗ್ರಹಿಸ್ತಾ ಇದೀವಿ. ಇದರಲ್ಲಿ ಇವತ್ತು ಇದೊಂದು ವಿಚಾರಕ್ಕೆ ಬರೀ ದರ್ಶನ್ ಸರ್ ಅಭಿಮಾನಿಗಳಲ್ಲ, ಧ್ರುವ ಸರ್ ಅಭಿಮಾನಿಗಳು, ಕನ್ನಡ ಪರ ವೇದಿಕೆಗಳು, ಎಲ್ಲ ರಾಜಕೀಯ ಪಕ್ಷದವರು ಎಲ್ಲರೂ ಸೇರಿ, ರೈತರ ಸಂಘದವರು ಸೇರಿ ಎಲ್ಲರೂ ಸೇರಿ ಇವತ್ತು ಬಂದು ಬೇರೆ ನಮ್ಮ ಧ್ರುವ ಸರ್ಜಾ ಸರ್ ಅವರ ಅಭಿಮಾನಿ ಬಳಗದವರು, ನಮ್ಮ ಬಾಲಾಜಿ ಆಗ್ಬೋದು, ಪ್ರವೀಣ್ ಅವರಾಗ್ಬೋದು, ತುಂಬಾ ಜನ ಇಲ್ಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.